ಅದು ಮಂಗಳವಾರ ಡಿಸೆಂಬರ್ 16ನೇ ತಾರೀಕು 2025 ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಗಾಯಗೊಂಡಂತಹ ಒಂದು ವಲಸಿಗ ಸೀಗಲ್ ಪಕ್ಷಿ ಕಾಣಿಸಿಕೊಳ್ಳುತ್ತೆ. ಈ ಹಕ್ಕಿ ಅನಿರೀಕ್ಷಿತವಾಗಿ ಭದ್ರತಾ ವಿಚಾರಗಳ ಚರ್ಚೆಗೆ ಕೇಂದ್ರ ಬಿಂದು ಕೂಡ ಆಗಿತ್ತು. ಗಾಯಗೊಂಡಿದ್ದ ಪಕ್ಷಿ ಯಾವುದೋ ಸಾಮಾನ್ಯ ಸೀಗಲ್ ಆಗಿರಲಿಲ್ಲ. ಬದಲಿಗೆ ಅದರ ದೇಹದಲ್ಲಿ GPS ಟ್ರ್ಯಾಕಿಂಗ್ ಉಪಕರಣವನ್ನ ಅಳವಡಿಸಲಾಗಿತ್ತು. ಇದಕ್ಕೊಂದು ಸಣ್ಣ ಸೌರ ಫಲಕ ಅಂದರೆ ಸೋಲಾರ್ ಅನ್ನ ಕೂಡ ಅಳವಡಿಸಲಾಗಿತ್ತು. ಚೈನೀಸ್ ಅಕಾಡೆಮಿ ಆಫ್ ಸೈನ್ಸ್ಗೆ ಸಂಬಂಧಿಸಿದ ಇಮೇಲ್ ವಿಳಾಸ ಕೂಡ ಅದರಲ್ಲಿ ಇತ್ತು. ಭಾರತದ ಅತ್ಯಂತ ಮುಖ್ಯವಾದ ನೌಕಾನೆಲೆಗಳನ್ನು ಹೊಂದಿರುವ ಕರಾವಳಿ ನಗರವಾದ ಕಾರವಾರಕ್ಕೆ ಈ ಬೆಳವಣಿಗೆ ಸಹಜವಾಗಿಯೇ ಆತಂಕಕ್ಕೆ ಕಾರಣವಾಗಿತ್ತು. ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟುಹಾಕಿತ್ತು. ಮೊದಲನೇದಾಗಿ ಕಾರವಾರದಲ್ಲಿ ನಡೆದಿದ್ದು ಏನು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ. ಕರಾವಳಿ ಮರೈನ್ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದ ಈ ಪಕ್ಷಿಯನ್ನ ಗಮನಿಸಿ ತಕ್ಷಣವೇ ಅದನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿದಾಗ ಪಕ್ಷಿಯ ದೇಹದಲ್ಲಿ ಒಂದು ಆಧುನಿಕ ಉಪಕರಣವನ್ನ ಅಳವಡಿಸಿದ್ದು ಅದು ಸೌರ ಬೆಳಕಿನ ಸಹಾಯದಿಂದ ಪಕ್ಷಿಯ ಚಲನವಲನವನ್ನ ತಿಳಿಯಲು ನೆರವಾಗುತ್ತಿರುವುದು ಅವರ ಗಮನಕ್ಕೆ ಬಂದಿದೆ. ಅದರೊಡನೆ ಈ ಉಪಕರಣದ ಮೇಲೆ ಅದು ಯಾರಿಗಾದರೂ ಸಿಕ್ಕಿದ್ರೆ ಒಂದು ನಿರ್ದಿಷ್ಟ ಇಮೇಲ್ ಐಡಿಗೆ ಮಾಹಿತಿ ಒದಗಿಸುವಂತೆ ಮನವಿ ಮಾಡಿರುವ ಸೂಚನೆ ಕೂಡ ನಮೂದನೆ ಮಾಡಲಾಗಿತ್ತು. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ವೈಜ್ಞಾನಿಕ ಸಂಶೋಧನೆಯಂತೆ ಕಂಡು ಬಂದಿತ್ತು. ಏಕೆಂದರೆ ಜಗತ್ತಿನಾದ್ಯಂತ ವಿಜ್ಞಾನಿಗಳು GPS ಟ್ರ್ಯಾಕರ್ಗಳನ್ನು ಬಳಸಿಕೊಂಡು ವಲಸೆ ಹಕ್ಕಿಗಳು ಹೇಗೆ ಖಂಡಗಳನ್ನು ದಾಟಿ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಬೆಳೆಸುತ್ತವೆ, ಅವುಗಳ ಹಾರಾಟ ವಿಧಾನ ಏನು ಎನ್ನುವುದರ ಅಧ್ಯಯನವನ್ನ ವಿಶ್ವಾದ್ಯಂತ ಮಾಡುತ್ತಾನೆ ಇದ್ದಾರೆ. ಇದು ವಲಸೆ ಹಕ್ಕಿಗಳ ಆವಾಸ ಸ್ಥಾನಗಳನ್ನು ಉಳಿಸಲು ನೆರವಾಗುತ್ತದೆ ಎನ್ನುವುದು ಅವರ ವಾದ. ಪಕ್ಷಿಗಳ ವಲಸೆಯ ಅಧ್ಯಯನ ನಿಜಕ್ಕೂ ಮುಖ್ಯವಾಗಿದ್ದು ಇಲ್ಲ ಅಂತ ಅಲ್ಲ. ಇಂತಹ ಅಧ್ಯಯನಗಳು ನಮಗೆ ಹವಾಮಾನ ಬೆಳವಣಿಗೆಯ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳಲು, ನೇರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ರಕ್ಷಿಸಲು ಮತ್ತು ಪರಿಸರ ಸಮತೋಲನ ಕಾಪಾಡಲು ಕೂಡ ನೆರವಾಗುತ್ತವೆ. ವಲಸೆಗಾರ ಸೀಗಲ್ಲುಗಳು ಅಸಾಧಾರಣ ದೂರವನ್ನು ಕ್ರಮಿಸುತ್ತವೆ. ಇವುಗಳ ಅಧ್ಯಯನ ನಡೆಸುವುದರಿಂದ ಹವಾಮಾನ ಮಾದರಿಗಳು, ಸಮುದ್ರ ಪ್ರವಾಹಗಳು, ಹವಾಮಾನ ಬದಲಾವಣೆಯಂತಹ ಮಹತ್ವದ ವಿಚಾರಣೆಗಳ ಕುರಿತು ಮಾಹಿತಿ ಲಭಿಸುತ್ತದೆ. ಚೈನೀಸ್ ಅಕಾಡೆಮಿ ಆಫ್ ಸೈನ್ಸ್ ತಾನು ಪರಿಸರ ಅಧ್ಯಯನ ಕುರಿತು ಗಮನ ಹರಿಸುವುದಾಗಿ ಹೇಳಿಕೊಂಡಿದ್ದು, ಆದ್ದರಿಂದ ಇದು ಇಂತಹ ಅಧ್ಯಯನ ನಡೆಸುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗುತ್ತಿದೆ. ಆದರೆ ಈ ಹಕ್ಕಿ ಈಗ ಪತ್ತೆಯಾಗಿರುವ ಪ್ರದೇಶವನ್ನೇ ಎಲ್ಲರನ್ನ ಆತಂಕಕ್ಕೆ ಒಳಮಾಡಿತ್ತು. ಕಾರಣ ಕಾರವಾರ 10ರಲ್ಲಿ 11 ಎನ್ನುವಂತಹ ಕರಾವಳಿ ಪಟ್ಟಣವಲ್ಲ. ಇದು ಭಾರತದ ಅತಿ ದೊಡ್ಡ ನೌಕಾನೆಲೆಯಾದ ನಮ್ಮ ದೇಶದ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಕಾರ್ಯತಂತ್ರ ಮಹತ್ವ ಹೊಂದಿರುವ INS ಕದಂಬವನ್ನ ಹೊಂದಿದೆ. ಈ ನೌಕಾನೆಲೆ ಭಾರತದ ಪರಮಾಣು ಅಂತರ್ಗಾಮಿಗಳು ಅಂದರೆ ಸಬ್ಮರೀನ್, ಆಧುನಿಕ ಯುದ್ಧ ನೌಕೆಗಳು ಮತ್ತು ರಹಸ್ಯ ಮಿಲಿಟರಿ ಕಾರ್ಯಾಚರಣೆಗಳ ತಾಣವಾಗಿದೆ. INS ಕದಂಬ ನೌಕಾ ನೆಲೆಯ ಯಥಾವತ್ತಾದ ವಿನ್ಯಾಸಗಳು, ಹಡಗು ನೌಕೆಗಳ ಚಲನವಲನ, ಗಸ್ತು ವ್ಯವಸ್ಥೆ, ಸುರಕ್ಷಾ ಕ್ರಮಗಳು ಎಲ್ಲವನ್ನ ಬಹಳ ರಹಸ್ಯವಾಗಿ ಇಲ್ಲಿ ನಿರ್ವಹಿಸಲಾಗುತ್ತದೆ. ಇಂತಹ ಸೂಕ್ಷ್ಮ ಸ್ಥಳಗಳ ಬಳಿ ಯಾವುದೇ ಕಣ್ಗಾವಲು ನಡೆಸುವುದಾಗಲಿ ಅಥವಾ ಮಾಹಿತಿ ಕಲೆ ಹಾಕುವುದಾಗಲಿ ಮಾಡಿದರೆ ಅದನ್ನ ತಕ್ಷಣವೇ ಭದ್ರತಾ ಸಮಸ್ಯೆಯಾಗಿ ಪರಿಗಣಿಸಲಾಗುತ್ತದೆ. ಮೇಲ್ನೋಟಕ್ಕೆ ಅದೆಷ್ಟೇ ಅಮಾಯಕ ಘಟನೆ ಎಂದು ಕಂಡರೂ ಅದನ್ನ ಗಂಭೀರವಾಗಿ ತನಿಖೆ ಮಾಡಲೇಬೇಕಾಗುತ್ತದೆ. ಇದೇ ಕಾರಣ ಈ ಸೀಗಲ್ ಬೆಳವಣಿಗೆ ಕೂಡ ಗೊಂದಲವನ್ನ ಉಂಟು ಮಾಡಿತ್ತು. ಹಕ್ಕಿಯ ದೇಹದಲ್ಲಿ ಅಳವಡಿಸಿರುವ GPS ಟ್ರ್ಯಾಕರ್ ನಿಜಕ್ಕೂ ಪರಿಸರ ಸಂಬಂಧಿ ಅಧ್ಯಯನದ ಭಾಗವೇ ಆಗಿರಬಹುದು. ಆದರೆ ಇದೇ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಲು ಸಾಧ್ಯವಿಲ್ಲ ಎಂದು ಕೂಡ ಅಲ್ಲಗಳೆಯಲಾಗಿದೆ. ಇಂತಹ GPS ಟ್ರ್ಯಾಕರ್ಗಳು ನಿರಂತರವಾಗಿ ಸ್ಥಾನದ ಮಾಹಿತಿಯನ್ನ ದಾಖಲಿಸುತ್ತವೆ. ಒಂದು ವೇಳೆ ಈ ರೀತಿ ಗಮನಿಸಲ್ಪಟ್ಟಿರುವ ಪಕ್ಷಿ ಏನಾದರೂ ನಿಯಮಿತವಾಗಿ ನೌಕಾನೆಲೆಯ ಮೇಲೆ ಅಥವಾ ಸನಿಹದಲ್ಲಿ ಹಾರಾಟ ನಡೆಸಿದರೆ ಆ ಮಾಹಿತಿಗಳು ಆ ಪ್ರದೇಶದ ಪರಿಸ್ಥಿತಿಯನ್ನ, ಹಾರಾಟ ನಿರ್ಬಂಧ ಪ್ರದೇಶಗಳನ್ನ ಮತ್ತು ಭದ್ರತಾ ಗಸ್ತು ಸಮಯಗಳು ಅಥವಾ ನೌಕಾಪಡೆಯ ಹಡಗುಗಳ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಂಕೇತವನ್ನ ಒದಗಿಸುವ ಸಾಧ್ಯತೆ ಕೂಡ ಇರುತ್ತದೆ. ಆಧುನಿಕ ಯುದ್ಧಗಳು ಮತ್ತು ಮಾಹಿತಿ ಸಂಗ್ರಹಣೆ ಯಾವಾಗಲೂ ಬೇಹುಗಾರಿಕೆಯನ್ನ ಬಳಸಿ ನಡೆಸುವ ಕಾರ್ಯಾಚರಣೆಗಳೇ ಇವಾಗಿರುತ್ತವೆ. ಕೆಲವೊಂದು ಬಾರಿ ಇದು ಮೇಲ್ನೋಟಕ್ಕೆ ನಿರುಪಯುಕ್ತವಾಗಿ ಕಾಣುವ ಪರಿಸರ ಸಂಬಂಧಿ ಮಾಹಿತಿಯನ್ನೇ ಜಾಗರೂಕತೆಯಾಗಿ ಅವಲೋಕಿಸಿ ವಿಶ್ಲೇಷಿಸಿದಾಗ ಕಾರ್ಯತಂತ್ರ ಮಾಹಿತಿಯನ್ನ ಒದಗಿಸಿಬಿಡುತ್ತದೆ. ಈ ವಿಚಾರ ಕುರಿತು ನಾವು ಆತಂಕಕ್ಕೆ ಒಳಗಾಗಲೇಬೇಕೇ? ಪ್ರಾಮಾಣಿಕವಾಗಿ ಉತ್ತರಿಸಬೇಕೆಂದ್ರೆ ನಾವು ಗಾಬರಿಗೊಳ್ಳಬೇಕಾಗಿಲ್ಲ. ಆದರೆ ನಾವು ನಿಜಕ್ಕೂ ಜಾಗರೂಕತೆಯಾಗಿರಬೇಕು. ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ದೀಪಕ್ MN ಅವರು
ಇದೊಂದು ಕಾನೂನುಬದ್ಧ ಸಂಶೋಧನೆಯ ಭಾಗವೂ ಆಗಿರಬಹುದು ಎಂದು ಹೇಳಿದ್ದಾರೆ. ವಿಜ್ಞಾನಿಗಳು ಪ್ರಕೃತಿಯ ಕುರಿತು ಅಧ್ಯಯನ ನಡೆಸುವಾಗ ಗಡಿಗಳ ಕುರಿತು ಆಲೋಚನೆ ಮಾಡುವುದಿಲ್ಲ, ಭೇದ ಭಾವ ಇರುವುದಿಲ್ಲ. ಆದರೆ ಇಂಥ ಘಟನೆಗಳು ನಡೆದಾಗ ಅದರ ನ್ಯಾಯ ಸಮ್ಮತತೆಯನ್ನ ಖಾತ್ರಿಪಡಿಸಿಕೊಳ್ಳುವುದು ಅವಶ್ಯಕ. ಪೊಲೀಸರು ಉಪಕರಣದಲ್ಲಿ ನಮೂದಿಸಲಾಗಿದ್ದ ಇಮೇಲ್ ವಿಳಾಸ ಮೂಲಕ ಚೈನೀಸ್ ಅಕಾಡೆಮಿಯನ್ನ ಸಂಪರ್ಕಿಸಿದ್ದಾರೆ. ಅವರು ನಡೆಸುತ್ತಿದ್ದ ಸಂಶೋಧನೆಯ ಮೂಲ ಉದ್ದೇಶ ಏನು, ಅದರ ಪ್ರಯೋಜನಗಳೇನು ಮತ್ತು ನಿರ್ದಿಷ್ಟ ಮಾರ್ಗವನ್ನೇ ಆರಿಸಲು ಕಾರಣವೇನು ಎನ್ನುವುದನ್ನ ಕೂಡ ಪಡೆದುಕೊಂಡಿದ್ದಾರೆ. ಭಾರತ ಮತ್ತು ಚೈನಾಗಳ ನಡುವೆ ಇರುವ ಭದ್ರತಾ ಬಿಕ್ಕಟ್ಟುಗಳ ನಡುವೆ ವೈಜ್ಞಾನಿಕ ಸಹಕಾರವನ್ನ ಸಮತೋಲನಗೊಳಿಸುವುದು ಹೇಗೆ ಎನ್ನುವುದು ಕೂಡ ದೊಡ್ಡ ಸವಾಲಾಗಿದೆ. ನಾವು ಪ್ರತಿಯೊಂದು ಪರಿಸರ ಸಂಬಂಧಿ ಸಂಶೋಧನಾ ಯೋಜನೆಗಳನ್ನ ಅನುಮಾನ ದೃಷ್ಟಿಯಿಂದಲೇ ನೋಡಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ನೈಜ ವೈಜ್ಞಾನಿಕ ಪ್ರಗತಿಗೂ ಅಡ್ಡಿ ಮಾಡುತ್ತದೆ. ಅದೇ ರೀತಿ ನಾವು ಭದ್ರತಾ ವಿಚಾರದನ್ನು ಕಡೆಗಣಿಸುವ ಹಾಗಿಲ್ಲ. ಭಾರತದ ಭದ್ರತೆ ಕುರಿತು ರಾಜಿ ಮಾಡಿಕೊಳ್ಳಲು ಎಲ್ಲವೂ ಸಾಧ್ಯವಿಲ್ಲ. ಅದರಲ್ಲೂ ನೌಕಾನೆಲೆಯಂತಹ ಸೂಕ್ಷ್ಮ ಪ್ರದೇಶಗಳ ಭದ್ರತೆ ಇನ್ನಷ್ಟು ಮುಖ್ಯವಾಗಿರುತ್ತದೆ. ಬಹುಶಃ ಭದ್ರತಾ ಸಂಸ್ಥೆಗಳು ಮತ್ತು ವನ್ಯಜೀವಿ ಸಂಶೋಧಕರ ನಡುವೆ ಉತ್ತಮ ಸಹಯೋಗ ಸ್ಥಾಪಿಸುವುದು ಈ ನಿಟ್ಟಿನಲ್ಲಿ ನೆರವಾಗುತ್ತದೆ. ಇಂತಹ ಕಾರ್ಯತಂತ್ರ ಸ್ಥಳಗಳಲ್ಲಿ ಟ್ರ್ಯಾಕಿಂಗ್ ಉಪಕರಣಗಳ ಬಳಕೆಯ ಕುರಿತಂತೆ ಸ್ಪಷ್ಟ ಶಿಷ್ಟಾಚಾರಗಳು, ನಿಯಮಗಳು ಜಾರಿಗೆ ಬರಬೇಕಾಗಿದೆ. ಅದರೊಡನೆ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರದರ್ಶಕ ಒಪ್ಪಂದ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಸಂಶೋಧನೆ ಮಾಡುತ್ತೇವೆ ಅಂತ ಹೇಳಿ ಭಾರತದ ರಕ್ಷಣಾ ಪಡೆಗಳ ಮೇಲೆ ನಿಗಾ ಇಡುವುದು ನಮ್ಮ ದುಶ್ಮನ್ ದೇಶಗಳ ಕೆಲಸವೂ ಕೂಡ ಆಗಿರಬಹುದು. ಉದಾಹರಣೆಗೆ ಪಾಕಿಸ್ತಾನವು ಇದೇ ರೀತಿ GPS ಗಳನ್ನ ಬಿಟ್ಟು ನಮ್ಮ ದೇಶದ ಏರ್ಪೋರ್ಟ್ಗಳಲ್ಲಿ ಅಥವಾ ಇತರ ನೌಕಾ ನೆಲೆಗಳ ಮೇಲೆ ಕಣ್ಣಿಟ್ಟಿರಬಹುದು. ಅದೇ ರೀತಿ ಚೈನಾ ಕೂಡ, ಬಾಂಗ್ಲಾದೇಶ ಕೂಡ GPS ಗಳ ಮೂಲಕ ಎಷ್ಟೋ ಮನುಷ್ಯರನ್ನ ಬಿಟ್ಟು, ಎಷ್ಟೋ ಪ್ರಾಣಿಗಳನ್ನ ಬಿಟ್ಟು, ಎಷ್ಟೋ ಡ್ರೋನ್ಗಳನ್ನ ಬಿಟ್ಟು, ಎಷ್ಟೋ ಹಕ್ಕಿಗಳನ್ನ ಬಿಟ್ಟು ಈ ರೀತಿ ದೇಶದ ಭದ್ರತೆಯನ್ನ, ಅವುಗಳ ರಹಸ್ಯವನ್ನ ಪಡೆಯಲು ಈ ರೀತಿ ಕಾರ್ಯತಂತ್ರ ಮಾಡಿರಬಹುದು ಎಂದು ಕೂಡ ಕೆಲವರು ಹೇಳುತ್ತಿದ್ದಾರೆ. ಹಾಗಾದ್ರೆ ಇದು ನಿಜಕ್ಕೂ ಸಂಶೋಧನೆಗೆ ಸಂಬಂಧಪಟ್ಟ ವಿಷಯವೇ ಅಥವಾ ರಹಸ್ಯಮಯ ರೀತಿಯಲ್ಲಿ ಅಂದ್ರೆ ಸ್ಪೈ ಮೂಲಕ ಈ ರೀತಿ ದೇಶದ ಭದ್ರತೆಯನ್ನ ಹಾಗೂ ಅದರ ರಹಸ್ಯವನ್ನ ಹಾಗೂ ಅದರ ಕೆಲವೊಂದು ಅಂಶಗಳನ್ನ ಪಡೆಯಲು ದುಶ್ಮನ್ ದೇಶಗಳು ಈ ರೀತಿ ಕೂಡ ಮಾಡಿರಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಈ ರೀತಿ ಒಂದು ಪಕ್ಷಿ ಕಾರವಾರದ INS ಕದಂಬ ಸುತ್ತಮುತ್ತ ಬಂದು ಹಾರಾಡುತ್ತಿರುವುದು ನಿಜಕ್ಕೂ ಹಲವಾರು ಜನರಲ್ಲಿ ಸಂಶಯವನ್ನ, ಅನುಮಾನವನ್ನ, ಆತಂಕವನ್ನ ಹುಟ್ಟು ಹಾಕಿದೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಇದರ ಬಗ್ಗೆ ಸಂಪೂರ್ಣವಾದಂತಹ ಸಂಶೋಧನೆ, ಅಧ್ಯಯನ, ತನಿಖೆ ಎಲ್ಲವೂ ನಡೆಯಬೇಕಾಗಿದೆ. ನಿಮ್ಮ ಪ್ರಕಾರ ಇದೇನಾಗಿರಬಹುದು? ಹೌದು ಸ್ನೇಹಿತರೆ, ಯಾಕಂದ್ರೆ ಈಗ ಯುದ್ಧಗಳು ಕೇವಲ ಶಸ್ತ್ರಾಸ್ತ್ರಗಳನ್ನ ಅಥವಾ ಆರ್ಮಿ ಮೂಲಕ ಆಡಲು ಸಾಧ್ಯವಿಲ್ಲ. ಈ ರೀತಿ ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸಿಕೊಂಡೇ ಯುದ್ಧಗಳನ್ನ ಆಡಲಾಗುತ್ತಿದೆ. ನಾಳೆ ಹೇಳೋಕ್ಕೂ ಸಾಧ್ಯವಿಲ್ಲ. ಕೇವಲ ಪಕ್ಷಿಗಳನ್ನೇ ಬಳಸಿ ಬಾಂಬುಗಳನ್ನ, ನ್ಯೂಕ್ಲಿಯರ್ ಬಾಂಬುಗಳನ್ನ ಕೂಡ ಹಾಕುವಂತಹ ಪರಿಸ್ಥಿತಿ ಭವಿಷ್ಯದಲ್ಲಿ ಬರಬಹುದು. ಇದೇ ಕಾರಣ ಈ ಪರೀಕ್ಷೆಗಳು ಆಗಾಗ ಕೂಡ ನಡೆಯುತ್ತಾನೆ ಇವೆ. ಭಾರತ ಕೂಡ ಇದರಿಂದ ಹಿಂದೆ ಇಲ್ಲ. ಭಾರತದಲ್ಲೂ ಕೂಡ ಇಂತಹ ಪರೀಕ್ಷೆಗಳು ನಡೆಯುತ್ತಾನೇ ಇದೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಒಳ್ಳೆಯ ಜನರಿಲ್ಲ, ಎಲ್ಲ ದುಶ್ಮನ್ ದೇಶಗಳೇ ಭಾರತವನ್ನ ಸುತ್ತುವರೆದಿದೆ. ಹೀಗಾಗಿ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ, ಪ್ರತಿಯೊಂದು ಆಗು ಹೋಗುಗಳಲ್ಲೂ ನಾವು ನಿಗಾ ಇಡೋದು ತುಂಬಾನೇ ಅವಶ್ಯಕವಾಗಿದೆ, ಅಂದ್ರೆ ನೆಸೆಸರಿ ಆಗಿದೆ. ಹೀಗಾಗಿ ಇಂತಹ ವ್ಯವಸ್ಥೆ ಮೇಲೆ ನಾವು ನಿಗಾ ಇಡಲೇಬೇಕು. ನಿಮ್ಮ ಪ್ರಕಾರ ಇದು ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.